ಇತಿಹಾಸ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯ 6 ಮೇಳಗಳ ತಿರುಗಾಟಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ದುರ್ಗಾಪರಮೇಶ್ವರಿ ದೇವರ ಗರ್ಭಗುಡಿಯ ಮುಂದೆ ಮೇಳದ ಕಲಾವಿದರಿಗೆ ಕ್ಷೇತ್ರದ ಅರ್ಚಕರಾದ ಅನಂತ ಪದ್ಮನಾಭ ಆಸರಣ್ಣ ಅವರು ಗೆಜ್ಜೆಗಳನ್ನು ನೀಡುವ ಮೂಲಕ ಯಕ್ಷಗಾನ ತಿರುಗಾಟಕ್ಕೆ ಚಾಲನೆಯನ್ನ ನೀಡಿದರು. ಇನ್ನು ಕಟೀಲೇಶ್ವರಿ ತಾಳಮದ್ದಾಳೆ ಹಾಗೂ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಬಳಿಕ ದೇವರ ಪಟ್ಟಿಗೆಯೊಂದಿಗೆ ಸರಸ್ವತಿ ಸದನದಲ್ಲಿ ಚೌಕಿಗೆ ಆಗಮಿಸಿ ಚೌಕಿ ಪೂಜೆ ನಡೆಸಿದ ಬಳಿಕ ಸೇವೆಯಾಟ ಆರಂಭಗೊಂಡಿತು. ಸೇವೆಯಾಟ ನೋಡಲು ಕ್ಷೇತ್ರಕ್ಕೆ ಭಕ್ತಸಾಗರ ಸೇರಿತು. धर्मार्थ काम मोक्षेषु वैचक्षण्यं कलासु च करोति कीर्तिं प्रीतिं च साधु काव्य निषेवणं ಅಂತ ಸಾಹಿತ್ಯಶಾಸ್ತ್ರಜ್ಞ ಭಾಮಹ ಹೇಳಿದಂತಹ ಮಾತು. ಧರ್ಮ ಅರ್ಥ ಕಾಮ ಮೋಕ್ಷಗಳು ಕಾವ್ಯದಿಂದ ಸಿಗ್ತದೆ. ಅದರೊಂದಿಗೆ ಅದರಲ್ಲಿ ಪ್ರೀತಿ ಮತ್ತು ಕೀರ್ತಿ ಎರಡೂ ಲಭಿಸ್ತದೆ. ಆದ್ದರಿಂದ ಕಲೆಯನ್ನು ಆರಾಧಿಸಬೇಕು ಅಂತ ಅವನ ವಾಕ್ಯ. ಎಲ್ಲವೂ ಸಹ ಪ್ರತಿಯೊಬ್ಬನಿಗೂ ಶಾಸ್ತ್ರವನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಕಷ್ಟವು ಮತ್ತು ಅದು ಸ್ವಲ್ಪ ಔದಾಸೀನ್ಯಕ್ಕೆ ದಾರಿಯೂ ಆಗ್ತದೆ. ಆದ್ದರಿಂದ ಕಲೆಯ ಮೂಲಕವಾಗಿ ಆರಾಧನೆ ಮಾಡಬೇಕೆನ್ನುವ ದೃಷ್ಟಿಯಿಂದಾಗಿ ಅತ್ಯಂತ ಶಿಸ್ತುಬದ್ಧವಾದಂತಹ ಮತ್ತು ರಾತ್ರಿಯಲ್ಲೂ ಎಚ್ಚರಿಕೆಯಲ್ಲಿ ಇರಿಸತಕ್ಕಂತಹ ವಿಶೇಷವಾದಂತಹ ಕಲೆ ನಮ್ಮ ಈ ಕರಾವಳಿಯಲ್ಲಿ ಪ್ರಸಿದ್ಧವಾಗಿದೆ. ಅದರಲ್ಲಿಯೂ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ನಮ್ಮ ದೇವಿಗೆ ಯಕ್ಷಗಾನ ಎನ್ನುವುದು ಬಲು ಪ್ರೀತಿ ಎನ್ನುವುದು ಅತ್ಯಂತ ಪ್ರಸಿದ್ಧವಾದಂಥದ್ದು. ದೇವಿ ಸ್ವತಃ ಯಕ್ಷಗಾನವನ್ನು ನೋಡಲಿಕ್ಕಾಗಿ ಕಟೀಲಿನಿಂದ ದೇವರ ಕವಾಟ ಬಂಧದ ನಂತರ ಹೋಗ್ತಾಳೆ ಎನ್ನುವುದು ಇಲ್ಲಿ ಐತಿಹ್ಯ. ಆದ್ದರಿಂದ ನಮ್ಮ ಮನೆಗೆ ಕಟೀಲು ತಾಯಿ ಬರಬೇಕೆನ್ನುವಂತಹ ಉದ್ದೇಶದಿಂದ ಭಾವುಕರು ಅವರವರ ಮನೆಯಲ್ಲಿ ಯಕ್ಷಗಾನವನ್ನು ಮಾಡುವ ಮೂಲಕವಾಗಿ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಅದಕ್ಕೆ ಒಂದು ನಿದರ್ಶನ ಹೇಳಿದರೆ, ನಮ್ಮ ಕಟೀಲಿನ 6ರ ದಿವಸ ಇಲ್ಲಿ ಯಕ್ಷಗಾನ ಸೇವೆ ಇಲ್ಲ. ಯಾಕೆ ಹೇಳಿದರೆ, ಆ ಸಂದರ್ಭದಲ್ಲಿ ಇಡೀ ದಿವಸ ಯಕ್ಷಗಾನ ಆಗೋದ್ರಿಂದ ಇಲ್ಲಿ ದೇವಸ್ಥಾನಕ್ಕೆ ಕವಾಟ ಬಂಧನವೇ ಆಗೋದಿಲ್ಲ. ಆದ್ದರಿಂದ ಆ ದೇವಿಯನ್ನು ತನ್ನ ಮನೆಗೆ ಕರೆಸಿ ಆ ಮೂಲಕವಾಗಿ ಅವಳ ಅನುಗ್ರಹ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ನಡೆಯತಕ್ಕಂತಹ ಯಕ್ಷಗಾನಕ್ಕೆ ಕಟೀಲಿನಲ್ಲಿ 6 ಮೇಳಗಳಿವೆ. 6 ಮೇಳಗಳಿದ್ದೂ ಸಹ 20 ವರ್ಷದ ಮುಂಗಡ ಕಾದಿರಿಸುವಿಕೆ ಕಟೀಲಿಗೆ ಹೆಮ್ಮೆಯ ವಿಷಯ. ಅಂತಹ ಯಕ್ಷಗಾನದ ಆರಂಭದ ದಿನ ಇಂದು. ಅದು ಕಾರ್ತಿಕ ಮಾಸದ ಬಹುಳ ಪಂಚಮಿಯ ನಂತರದ ಶುಭ ದಿನ ಅಂತ ಲೆಕ್ಕ. ಆ ಯಕ್ಷಗಾನ ಇವತ್ತು ಕಟೀಲಿನಲ್ಲಿ ಆರಂಭ ಆಗ್ತಾ ಇದೆ. ಇನ್ನು ಸುಮಾರು 167 ದಿನಗಳ ಕಾಲ ಈ ಯಕ್ಷಗಾನ ಸಂಚಾರ ನಡೀತದೆ, ತಿರುಗಾಟ ನಡೀತದೆ. ವೃಷಭ ಮಾಸದ 11ನೇ ದಿವಸ ದೇವರು ಒಳಗಾಗೋದು ಅಂತ ಇಲ್ಲಿಯ ಕ್ರಮ. ಅದಕ್ಕಿಂತ ನಂತರ ನಾವು ಯಕ್ಷಗಾನ ಆಡಲಿಕ್ಕಿಲ್ಲ. ಅದಕ್ಕಿಂತ ಮೊದಲು ದೇವರು ಒಳಗೆ ಬರಲಿಕ್ಕೂ ಇಲ್ಲ ಇಲ್ಲಿ. ಹಾಗಾಗಿ ಕೊರೋನಾ ಸಂದರ್ಭದಲ್ಲಿಯೂ ಸಹ ಮಾರ್ಚ್ 17ಕ್ಕೆ ಯಕ್ಷಗಾನ ನಿಂತರು. ಮೇ 25ರವರೆಗೆ ದೇವರ ಪೂಜೆ ಆಗಿ ಸಾಂಪ್ರದಾಯಿಕವಾದಂತಹ ಪೂರ್ವಾಂಗವನ್ನು ನಾವು ಆಡಿಸಿದ್ದೇವೆ. ಹಾಗೆ ಆ ಮೇ 25ರವರೆಗೆ ನಡೆತಕ್ಕಂತಹ ಯಕ್ಷಗಾನ ಸೇವೆಯಲ್ಲಿ